is Vijayalakshmi, working as a behavior therapist in Pinnacle Blooms Network, Jayanagar, Bangalore. ಇವತ್ತು ನಾನು ನಿಮಗೆ ನೇಮ್ ಕಾಲ್ ರೆಸ್ಪಾನ್ಸ್ನ ಹೇಗೆ ಇಂಪ್ರೂವ್ ಮಾಡಬೇಕು ನಿಮ್ಮ ಮಗುವಿನಲ್ಲಿ ಅಂತ ಹೇಳ್ತೀನಿ. ನಿನ್ನೆ ವಿಡಿಯೋದಲ್ಲಿ ನಾನು ಏನು ಹೇಳಿದ್ದೆ, ಯಾವ ರೀತಿ ನೇಮ್ನ ಕರಿಬಾರ್ದು ಅನ್ನೋದನ್ನು ನಾನು ಎಕ್ಸ್ಪ್ಲೇನ್ ಮಾಡಿದ್ದೆ. ಒಂದು ಟೆಕ್ನಿಕ್ ಕೂಡ ಹೇಳಿದ್ದೆ. ಇವತ್ತು ಇನ್ನೊಂದು ಟೆಕ್ನಿಕ್ ಬಗ್ಗೆ ಹೇಳ್ತೀನಿ, ಓಕೆನಾ? ನಿಮ್ಮ ಮಗುವಿನ ನೇಮ್ ರೆಸ್ಪಾಂಡ್ ಇಂಪ್ರೂವ್ ಆಗಬೇಕಂದ್ರೆ ನೀವು ಬೇರೆ ಮಕ್ಕಳ ಜೊತೆ ನೇಮ್ ಕಾಲ್ ರೆಸ್ಪಾನ್ಸ್ನ ಇಂಪ್ರೂವ್ ಮಾಡಬೇಕು. ಹೇಗೆ ಅಂದರೆ, ಇಫ್ ನಿಮ್ಮ ಅಕ್ಕಪಕ್ಕದ ಮನೆಯಲ್ಲಿ ಮಕ್ಕಳು ಯಾರು ಇದ್ದರೆ ಅವ್ರನ್ನ ಕರ್ಕೊಬಂದು ಅವ್ರ ನೇಮನ್ನು ಫ್ರೀಕ್ವೆಂಟಾಗಿ ಕರೀರಿ. ಓಕೆ, ಡೆಫಿನೆಟ್ಲಿ ಅವ್ರು ರೆಸ್ಪಾನ್ಸ್ ಮಾಡ್ತಾರೆ. ಆ ರೆಸ್ಪಾನ್ಸ್ ಮಾಡೋದನ್ನು ನಿಮ್ಮ ಮಗು ಅಬ್ಸರ್ವ್ ಮಾಡುತ್ತೆ. ಆಗ ಅಬ್ಸರ್ವ್ ಮಾಡಿದ್ಮೇಲೆ ಏನಾಗುತ್ತೆ, ಓಕೆ ನನ್ನ ಹೆಸರು ಕರೆದಾಗ ನಾನು ಈ ರೀತಿ ರೆಸ್ಪಾಂಡ್ ಮಾಡಬೇಕು, ಇಮಿಟೇಟ್ ಅವ್ರು ಏನು ಮಾಡ್ತಿದ್ದಾರೆ ಅದೇ ಥರ ನಾನು ಇಮಿಟೇಟ್ ಮಾಡಬೇಕು ಅನ್ನೋದನ್ನ ಕಲ್ತ್ಕೊಳ್ಳುತ್ತೆ. ಸೊ ಈ ರೀತಿ ಮಕ್ಕಳ ಜೊತೆ ನೀವು ಟ್ರೈ ಮಾಡಿದಾಗ ಡೆಫಿನೆಟ್ಲಿ ನೇಮ್ ಕಾಲ್ ರೆಸ್ಪಾಂಡ್ ಇಂಪ್ರೂವ್ ಆಗುತ್ತೆ. ಅದು ಥಿಂಕ್ ಮಾಡುತ್ತೆ, ಓಕೆ ಅವ್ರು ಯಾವ ನೇಮ್ ಕರೆದಾಗ ಅವ್ರು ರೆಸ್ಪಾಂಡ್ ಮಾಡ್ತಿದ್ದಾರೆ, ಓಕೆ ನನ್ನ ಹೆಸರೇನು, ನಾನು ಯಾವಾಗ ರೆಸ್ಪಾಂಡ್ ಮಾಡಬೇಕು, ಇದನ್ನೆಲ್ಲ ನಿಮ್ಮ ಮಗು ಕಲ್ತ್ಕೊಳ್ಳುತ್ತೆ. ಓಕೆನಾ? ಈ ರೀತಿ ಮಾಡಿದಾಗ ನೇಮ್ ಕಾಲ್ ರೆಸ್ಪಾನ್ಸ್ ಇಂಪ್ರೂವ್ ಆಗುತ್ತೆ. ಓಕೆ, ಥ್ಯಾಂಕ್ ಯು.